ಸಾವಿರಾರು ವರ್ಷಗಳಿಂದ ಭಾರತದ ಮೇಲೆ ಆಕ್ರಮಣಗಳು ನಡೀತಾ ಬಂದಿದ್ದು. ಎಲ್ಲ ಅಕ್ರಮಗಳನ್ನು ತಡೆಯುವಂಥ ಕೆಲಸ ಬಹಳಷ್ಟು ಜನ ಈ ದೇಶದಲ್ಲಿ ರಾಜ ಮಹಾರಾಜರಿಂದ ಹಿಡಿದು ಬಹಳಷ್ಟು ಧರ್ಮಾಭಿಮಾನಿಗಳು ಹಿಂದುತ್ವದ ನೆಲೆಯಲ್ಲಿ ಒಂದಷ್ಟು ಈ ರಾಷ್ಟ್ರವನ್ನು ಉಳಿಸುವಂಥ ಕೆಲಸ, ಭಾರತದಲ್ಲಿರುವಂಥ ಹಿಂದೂ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವರೆಲ್ಲರನ್ನು ಸ್ಮರಿಸುವಂಥ ಕೆಲಸ ಇವತ್ತು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ತನ್ನ 60ನೇ ವರ್ಷದ ಆ ಒಂದು ಹುಟ್ಟುಹಬ್ಬದ ಸವಿನೆನಪಿಗಾಗಿ ಷಷ್ಠಾಬ್ದ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಇಡೀ ದೇಶದಲ್ಲಿ ಮತ್ತೊಮ್ಮೆ ಶೌರ್ಯದ ಮುಖಾಂತರ ಒಂದಷ್ಟು ರಾಷ್ಟ್ರವನ್ನು ಇವತ್ತು ಉಳಿಸಿ ಇಲ್ಲಿ ಹಿಂದುತ್ವವನ್ನು ಬೆಳೆಸಲಿಕ್ಕೆ ಯಾರ್ಯಾರು ಕಾರಣಕರ್ತರಾಗಿದ್ದಾರೆ ಅಂಥವರನ್ನು ನೆನಪಿಸುವಂಥ ಕೆಲಸ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಶೌರ್ಯ ಜಾಗರಣ ರಥ ಅಂತೇಳಿ ಇವತ್ತು ನಾಡಿನಾದ್ಯಂತ ಹೊರಡಿಸಿ, ಆ ಶೌರ್ಯ ಜಾಗರಣ ರಥ ಪುತ್ತೂರಿಗೆ 7ನೇ ತಾರೀಕು ಬರುವಂಥ ಸಂದರ್ಭದಲ್ಲಿ ಪುತ್ತೂರು ಕಡಬ ಭಾಗದ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ರಥವನ್ನು ಸ್ವಾಗತಿಸುವ ಮುಖಾಂತರ ಮತ್ತು 4:30 ಗಂಟೆಗೆ ಆಂಜನೇಯ ಮಂತ್ರಾಲಯದಿಂದ ಹೊರಡುವಂಥ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಕಿಲ್ಲೆ ಮೈದಾನದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ರಾಮಣ್ಣ ನಮ್ಮ ಜ್ಯೇಷ್ಠ ಪ್ರಚಾರಕರು ಮಾಡುವಂಥ ಭಾಷಣವನ್ನು ಆಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಎಲ್ಲ ನಮ್ಮ ಹಿಂದೂ ಬಾಂಧವರಲ್ಲಿ ವಿನಂತಿಸ್ತಾ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.